ಈ ಕಾರ್ಯಕ್ರಮದ ಪ್ರಾಯೋಜಕರು ಪೇಕಲ್ ಗಣೇಶ್ ಶೆಣೈ, ಶ್ರೀಮತಿ ಮತ್ತು ಶ್ರೀ ಜಿ ಪ್ರಭಾತ್ ಭಟ್, ಎಂ ಚಂದ್ರಕಾಂತ್ ಶೆಣೈ, ಸುಜೀರ್ ಗಣಪತಿ ನಾಯಕ್, ಎನ್ ಪ್ರಭಾತ್ ಪೈ, ಎಚ್ ವಾಸುದೇವ್ ಪ್ರಭು ಮತ್ತು ಮಕ್ಕಳು, ಕೆ ಸುರೇಶ್ ಕಿಣಿ, ಕೆ ಮಹೇಶ್ ಕಿಣಿ, ಕರಾಯ ಶ್ರೀಮತಿ ಮೋಹನ ನಾಯಕ್ ಮತ್ತು ಮಕ್ಕಳು, ಪಿ ಪ್ರಸಾದ್ ಶೆಣೈ ಮತ್ತು ಸಹೋದರರು, ಕೆ ಅನಂತರಾಯ್ ಕಿಣಿ ಮತ್ತು ಸಹೋದರರು, ಶ್ರೀ ಲಕ್ಷ್ಮೀ ನರಸಿಂಹ ಟ್ರೇಡರ್ಸ್ ಉಪ್ಪಿನಂಗಡಿ, ಯು ಅಶ್ವಥ್ ನಾಯಕ್, ವೈ ಅನಂತ್ ಶೆಣೈ, ಕೆ ಗಣೇಶ್ ಭಟ್ ಮತ್ತು ಮಕ್ಕಳು, ಕೆ ರವೀಂದ್ರ ಪ್ರಭು, ಡಾಕ್ಟರ್ ಎಂ ರತ್ನಾಕರ್ ಶೆಣೈ, ಡಿ ಚೇತನ್ ಶೆಣೈ, ಯು ವೇಣುಗೋಪಾಲ್ ಭಟ್ ಮತ್ತು ಮಕ್ಕಳು, ಕೆ ಪ್ರಕಾಶ್ ನಾಯಕ್, ಕರಾಯ ಸತೀಶ್ ನಾಯಕ್, ಎನ್ ಮಾಧವ್ ನಾಯಕ್ ಮತ್ತು ಮಕ್ಕಳು, ಕರಾಯ ರಾಮಚಂದ್ರ ನಾಯಕ್, ಕರಾಯ ರೇಖಾ ರಾಮಚಂದ್ರ ನಾಯಕ್, ಮಂಜೇಶ್ವರ ಶ್ರೀನಿವಾಸ್ ಭಟ್, ಶ್ರೀನಿವಾಸ್ ಪಡಿಯಾರ್, ಕರಾಯ ಗಣೇಶ್ ನಾಯಕ್ ಮತ್ತು ಮಕ್ಕಳು. ನೇತ್ರಾವತಿ ಕುಮಾರಧಾರ ಸಂಗಮದ ಪವಿತ್ರ ಕ್ಷೇತ್ರವೇ ಗಯಾಪದ ಕ್ಷೇತ್ರ ಅಥವಾ ಮುಕ್ತಿ ಕ್ಷೇತ್ರ. ಇದನ್ನೇ ದಕ್ಷಿಣ ಕಾಶಿ ಎಂದು ಕರೆದರು. ಕಾಲಾಂತರದಲ್ಲಿ ಉಪ್ಪಿನಂಗಡಿ ಎಂಬ ವ್ಯಾಪಾರ ನಾಮದಿಂದಲೇ ಪ್ರಸಿದ್ಧವಾಗಿದೆ. ಅರ್ಧ ಶತಮಾನಕ್ಕಿಂತಲೂ ಹಿಂದೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಇದು ತಾಲೂಕು ಕೇಂದ್ರವಾಗಿದ್ದು, ಕೋರ್ಟು ಕಚೇರಿಗಳ ಕುರುಹುಗಳನ್ನು ಈಗಲೂ ನೋಡಬಹುದು. ವರಹಾವತಾರವನ್ನ ತಾಳಿದ ಪರಮಾತ್ಮನು ಸಹ್ಯಾದ್ರಿಯ ಎತ್ತರವಾದ ಶಿಲಾ ಪ್ರದೇಶಗಳಲ್ಲಿ ಉಪಸ್ಥಿತನಿದ್ದು, ಅವನ ನೇತ್ರಗಳಿಂದ ಹರಿದು ಬಂದ ಆನಂದ ಬಾಷ್ಪವೇ ನೇತ್ರಾವತಿ. ವರಹ ದೇವರ ನೇತ್ರಗಳಿಂದ ಹರಿದು ಬರುತ್ತಿರುವುದರಿಂದ ನೇತ್ರಾವತಿ ಎಂದು ಕರೆಯಲ್ಪಟ್ಟಳು. ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿರುವ ಕುಮಾರ ಪರ್ವತದ 2 ಶಿಖರಗಳ ನಡುವಿನಿಂದ ಧುಮುಕಿ ಹರಿಯುವ ಪವಿತ್ರ ನದಿಯು ಕುಮಾರಧಾರ ಎಂಬ ಹೆಸರಿನಿಂದ ಪ್ರಖ್ಯಾತವಾಗಿದೆ. ಈ ನದಿಯು ಮುಂದೆ ಹರಿದು ನೇತ್ರಾವತಿ ಮಹಾನದಿಯನ್ನ ಕೂಡಿ ಪಶ್ಚಿಮಾಭಿಮುಖವಾಗಿ ತಿರುಗುವ ಸಂಗಮ ಕ್ಷೇತ್ರವೇ ಗಯಾಪದ ಕ್ಷೇತ್ರ ಅಥವಾ ಮುಕ್ತಿ ಕ್ಷೇತ್ರ. ಇದು ಸುಮಾರು 6 ಮೈಲು ಉದ್ದಕ್ಕೆ ಚಾಚಿಕೊಂಡಿದೆ. ಸುಚಾಣವರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರಿ, ಸ್ಪಂದನ ಟಿವಿಯವರಿಗೆ ಒಂದು ಅಭಿನಂದಿಸ್ತಾ, ಈ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಯಾಕೆ, ಅನೇಕ ನಮ್ಮ ಭಾರತ ಎಷ್ಟು ದೊಡ್ಡದಿದೆ, ಪ್ರತಿಯೊಬ್ಬರಿಗೂ ಸಹ ಅಲ್ಲಿ ಹೋಗಿ ಈ ಒಂದು ಪುರಾತನ ಕಾಲದ ದೇವಸ್ಥಾನಗಳನ್ನು ನೋಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆ ಸಂಬಂಧವಾಗಿ ನೀವು ಈ ಕಾರ್ಯಕ್ರಮ ನಡೆಸಿದ ಪ್ರಯುಕ್ತವಾಗಿ ಪ್ರತಿಯೊಬ್ಬರು ಸಹ ಮನೆಯಲ್ಲಿ ಕೂತು ನಿಮ್ಮ ಸ್ಪಂದನ ಟಿವಿ ಮುಖಾಂತರವಾಗಿ ಈ ದೇವಸ್ಥಾನದಲ್ಲಿ ನಡೆಯುವಂಥ ವಿಶೇಷ ಕಾರ್ಯಕ್ರಮವನ್ನು ನೋಡಬಹುದು. ಆ ಒಂದು ನಿಮಗೆ ಒಂದು ಭಾಗ್ಯನೇ ಅಂತ ಹೇಳಬೇಕು, ನಿಮಗೆ ಸ್ಪಂದನ ಟಿವಿಯವರಿಗೆ ಸಿಕ್ಕಿದ್ದು. ಆದರೆ ನಾವು ಇಲ್ಲಿ ಒಂದು ಉಪ್ಪಿನಂಗಡಿ ಅಂತ ಹೇಳಿದ್ರೆ ಸಾಧಾರಣ ಯಾರಿಗೂ ಒಂದು ಗೊತ್ತಿಲ್ಲ. ಯಾಕೆ, ಇದು ಒಂದು ದೊಡ್ಡ ಕ್ಷೇತ್ರ, ಇದು ಸಾಧಾರಣ ಅಲ್ಲ. ಯಾಕಂತ ಹೇಳಿದ್ರೆ ಗಯಾಪದ ಕ್ಷೇತ್ರ, ದಕ್ಷಿಣ ಕಾಶಿ ಅನ್ನುವಂಥ ಈ ಊರಿಗೆ, ಉಪ್ಪಿನಂಗಡಿಗೆ ಒಂದು ಪೂರ್ವ ಕಾಲದಲ್ಲೂ ಬ್ರಿಟಿಷರ ಕಾಲದಲ್ಲೂ ಪ್ರತೀತಿ ಇದೆ. ಯಾಕಂತ ಹೇಳಿದ್ರೆ ಒಂದು ಕುಮಾರಧಾರೆ ನೀರು, ಈ ಕಡೆ ಒಂದು ನೇತ್ರಾವತಿ ಕುಮಾರಧಾರೆ ಸಂಗಮ. ಯಾಕೆ ಸಂಗಮ ಅಂತ ಹೇಳಿದ್ರೆ, ಒಂದು ಕುಮಾರನಿಗೆ, ಸುಬ್ರಹ್ಮಣ್ಯನಿಗೆ ಒಂದು ವಿಶೇಷವಾದಂಥ ಒಂದು ಯುದ್ಧಕ್ಕೆ ಹೋಗುವ ಸಂದರ್ಭದಲ್ಲಿ ಮಾಡಿದಂಥ ಅಭಿಷೇಕದ ನೀರು ಸುಬ್ರಹ್ಮಣ್ಯದಿಂದ ನಮ್ಮ ಉಪ್ಪಿನಂಗಡಿ ತೆರೆಗೆ ಬಂದಿದೆ. ಅದು ಪರ್ವತಗಳ ಮಧ್ಯದಿಂದ ಬಂದಂಥ ಕಾರಣವಾಗಿ ತಂಪಾಗಿ ಬಂದಿದ್ದಾಳೆ ಕುಮಾರಧಾರೆ. ಅದರ ಒಂದು ಈ ಕಡೆ ವಿಷ್ಣುವಿನ ವರಾಹ ಅವತಾರದಲ್ಲಿ ಕಣ್ಣಿಂದ ಬಂದಂಥ ನೀರು, ಕಣ್ಣಿಂದ ಬಂದರೆ ಏನಾಗ್ತದೆ, ನೀರು ಬಿಸಿ ಆಗ್ತದೆ. ಹಾಗೆ ನೇತ್ರಾವತಿ ಬಿಸಿಯಾಗಿ, ಕುಮಾರಧಾರೆ ತಂಪಾಗಿ, ಈ ಎರಡರ ಸಂಗಮದಲ್ಲಿ, ಗಯಾಪದ ಕ್ಷೇತ್ರ 2 ನದಿಗಳ ಸಂಗಮದಲ್ಲಿ ತ್ರಿವೇಣಿ ಸಂಗಮ 3ನೇ ನದಿ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ಎಷ್ಟೇ ನೀರು ಕಮ್ಮಿ ಇದ್ದರೂ ಸಹ ಅಲ್ಲಿ ಒಂದು ನೆಲ ಸಿಗೋದಿಲ್ಲ. ಆದ ಕಾರಣವಾಗಿ ಈ ತ್ರಿವೇಣಿ ಸಂಗಮ ಅಂತ ಗಯಾಪದ ಕ್ಷೇತ್ರದಲ್ಲಿ ಒಂದು ಸಣ್ಣ ಪೂಜೆ, ಜಪ, ತಪ, ಹೋಮ, ಹವನಾದಿ ಮಾಡಿದ್ರು ಸಹ
ದೊಡ್ಡ ಯಜ್ಞ ಆಗದೆ ಫಲ ಇದೆ ಅಂತೇಳಿ ಸ್ಕಂದರ ಪುರಾಣದಲ್ಲಿ ಹೇಳಿದ್ದಾರೆ. ನಮ್ಮ ಗುರುಗಳ ಸಹ ಆಜ್ಞೆ ಇದೆ. ಬಾರಯ ವೆಂಕಟರಮಣ ಭಾಗ್ಯದ ನಿಧಿ, ಬಾರಯ ವೆಂಕಟರಮಣ ಭಾಗ್ಯದ ನಿಧಿ, ಬಾರೋ ವಿಶ್ವಂಭರನೆ ಬಾರೋ, ಬಾರೋ ವಿಶ್ವಂಭರನೆ ಬಾರೋ, ಭಕ್ತರ ಸಲಹುವನೆ ಬಾರೋ, ಬಾರೋ ವಿಶ್ವಂಭರನೆ ಬಾರೋ, ಭಕ್ತರ ಸಲಹುವನೆ ಬಾರೋ, ಬಾರಯ ವೆಂಕಟರಮಣ ಭಾಗ್ಯದ ನಿಧಿ, ಬಾರಯ ವೆಂಕಟರಮಣ ಭಾಗ್ಯದ ನಿಧಿ. ವೇದ ಗೋಚರನೆ ಬಾರೋ, ಆದಿ ಕಚ್ಛಪನೆ ಬಾರೋ, ವೇದ ಗೋಚರನೆ ಬಾರೋ, ಆದಿ ಕಚ್ಛಪನೆ ಬಾರೋ, ವೇದ ಗೋಚರನೆ ಬಾರೋ, ಆದಿ ಕಚ್ಛಪನೆ ಬಾರೋ, ಮೇದಿನಿ ಸುರರೊಡೆಯನೆ ಬಾರೋ, ಮೇದಿನಿ ಸುರರೊಡೆಯನೆ ಬಾರೋ, ಪ್ರಹ್ಲಾದನ ಕಾಯ್ದವನೇ ಬಾರೋ. ಉಪ್ಪಿನಂಗಡಿಯ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಾಲಯವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಗೌಡ ಸಾರಸ್ವತ ಬ್ರಾಹ್ಮಣರಿಗೆ ಸೇರಿದ ಅತಿ ಪ್ರಾಚೀನ ದೇವಾಲಯಗಳಲ್ಲೊಂದು ಎಂದು ತಿಳಿದುಬರುತ್ತದೆ. ಋಷಿ ಮೂಲ ಮತ್ತು ನದಿ ಮೂಲಗಳನ್ನು ತಿಳಿಯಲು ಪ್ರಯತ್ನಿಸಬಾರದೆಂಬ ಐರೋಕ್ತಿಯಂತೆ ಈ ದೇವಾಲಯವು ಉಗಮವು ಕಾರಣಾಂತರಗಳಿಂದ ನಿಗೂಢವಾಗಿಯೇ ಉಳಿದಿದ್ದರಿಂದ ಇದರ ಸ್ಥಾಪನೆಯು 3 ಶತಮಾನಗಳಷ್ಟು ಹಿಂದೆ ಆಗಿರಬಹುದೆಂದು ಊಹಿಸಬಹುದು. ವೆಂಕಟರಮಣ ಭಾಗ್ಯದ ನಿಧಿ, ಬಾರಯ ವೆಂಕಟರಮಣ ಭಾಗ್ಯದ ನಿಧಿ. ವಾಮನ ಭಾರ್ಗವನೇ ಬಾರೋ, ರಾಮ ಕೃಷ್ಣನೇ ಬಾರೋ, ವಾಮನ ಭಾರ್ಗವನೇ ಬಾರೋ, ರಾಮ ಕೃಷ್ಣನೇ ಬಾರೋ, ವಾಮನ ಭಾರ್ಗವನೇ ಬಾರೋ, ರಾಮ ಕೃಷ್ಣನೇ ಬಾರೋ, ಪ್ರೇಮ ದಿವ್ ಬೌದ್ಧನೇ ಬಾರೋ, ಪ್ರೇಮ ದಿವ್ ಬೌದ್ಧನೇ ಬಾರೋ, ಸ್ವಾಮಿ ಕಲ್ಕಿನಿ ಬಾರೋ, ಪ್ರೇಮ ದಿವ್ ಬೌದ್ಧನೇ ಬಾರೋ, ಸ್ವಾಮಿ ಕಲ್ಕಿನಿ ಬಾರೋ, ಬಾರಯ ವೆಂಕಟರಮಣ. ಅಖಿಲ ವಿಬುಧವನ್ಯಂ ವಿಶ್ವರೂಪಂ ಶ್ರೇಷಂ ಅವಯವರದಸ್ತಂ ಪಂಕಜಾಕ್ಷಂ ರಮೇಶಂ ಜಲಧರ ನಿಭಕಾಂತಿಂ ಶ್ರೀಮಹಿಭ್ಯಾಂ ಸಮೇತಂ परमपुरुषमाद्य वेंकटेश नमामि. प्रथम जाऊन आम गेले इष्ट देव जाऊन शिले गया क्षेत्राचे लक्ष्मी वेंकटेशाले चरण सन्निधानंतु तशी महालक्ष्मी सन्निधानंतु तशी नवरात्री पर्वकालाची विशेष जाऊन हंगा आराधना करचले मकरादेवीले सन्निधानंतु प्रार्थना करत 5 दिवसांगा स्पंदनाटी विचांक आम्ही अभिनंदन करगा कित्यामुळे सर्वालेक हंगा प्रत्येक गावचे देवस्थान कशी आसाची त्यांचे कार्यक्रम कसे चलताची म्हणले त्यांनी सर्वांक एक ओळखतसलं भाग्य टी व्ही मुखांतर आमकां दिल्लें आसा. तशें हांव आमी तांकां धन्यवाद करचे. तशें हांगा गया पदक्षेत्र म्हणटात. गया पदक्षेत्र म्हळ्यार हांगा नेत्रावती आनी कुमारधारा संगमती रार आशिल्लें जाल्यार हे गया पदक्षेत्र काशी तितले एक प्रभावी क्षेत्र म्हणटाची. हांगा सर्व येवन ह्या गया पदक्षेत्रार श्रीनिवासाल दर्शन तशी महालक्ष्मी दर्शन हांगा विशेष जावन कशें म्हळ्यार हे वेंकटरमण देवस्थाना भितर प्रत्येक कಡೆ देवस्थान परिवार जावन लक्ष्मी उरता जाल्यार हांगा तशें ना समानांतर स्थान दिल्लें आसा महालक्ष्मीक. तसलें एक प्रसिद्ध क्षेत्र असल आनी खंय पळोवचें मेळना. तशें हांगा मकरादेवी उत्सव चलता.
9 दिवस आश्वीज शुद्ध पाडवो धरून 9वी पर्यंत हे नवरात्री पर्व कालाचेर मात्र आराधना करतले. गोवा नंतर हांगा आमगेले दक्षिण काशी म्हणून ताजी तसले गया क्षेत्र आशिल्ले तसले मकरादी उत्सव हांगा चलताजी. तसले संदर्भारी सर्व भजक महाजन तसे आडಳಿತ वर्गाचे रात्री कालार अत्यंत विजृंभणेर ते कार्यक्रम चलयताजी. तसे हांगा तांणी मागील तसले इष्टार्थ हांगचे प्रधान देवजान श्री वेंकटरमण अनुग्रह करता म्हणले एक विश्वास तांकां आसा. हरे वेंकटा शैलवल्लभा पालिसुनीयन्ना. हरे वेंकटा शैलवल्लभा पालिसुनीयन्ना. दुरित दूर ನೀನಲ್ಲದೆ ಧರೆಯೋಳು. ದುರಿತ ದೂರ ನೀನಲ್ಲದೆ ಧರೆಯೋಳು. ದೊರೆಗಳನ ಕಾಣೆ ನಿನ್ನಾಣೆ. ಹರೇ ವೆಂಕಟ ಶೈಲವಲ್ಲಭ ಪಾಲಿಸು ನೀಯನ್ನ. ಅರವಿಂದನಯನಯನ್ನ ತಂದೆ ತಾಯಿ ನೀನೇ. ಇಂದಿರೇಶ ಅರವಿಂದನಯನಯನ್ನ ತಂದೆ ತಾಯಿ ನೀನೇ. ಹೊಂದಿದವರಾಗ ವೃಂದ ಕಳೆವ ಶ್ರೀ ಮಂದರಾದ್ರಿಧರನೆ ಶ್ರೀಧರನೆ. ಹೊಂದಿದವರಾಗ ವೃಂದ ಕಳೆವ ಶ್ರೀ ಮಂದರಾದ್ರಿಧರನೆ ಶ್ರೀಧರನೆ. ಹರೇ ವೆಂಕಟ ಶೈಲವಲ್ಲಭ ಪಾಲಿಸು ನೀಯನ್ನ. ನೀರಜಾಕ್ಷ ಹರಿಯೇ ಯಾರು ನಿನ್ನ ಹೊರತೆನ್ನನು ಕಾಯುವರು. ನೀರಜಾಕ್ಷ ಹರಿಯೇ ಘೋರ ದುರಿತಗಳ ದೂರ ಮಾಡಲಿಕ್ಕೆ ಬೇರೆ ದೈವ ಕಾಣೆ ನಿನ್ನಾಣೆ. ಘೋರ ದುರಿತಗಳ ದೂರ ಮಾಡಲಿಕ್ಕೆ ಬೇರೆ ದೈವ ಕಾಣೆ ನಿನ್ನಾಣೆ. ಹರೇ ವೆಂಕಟ ಶೈಲವಲ್ಲಭ ಪಾಲಿಸು ನೀಯನ್ನ. मन में भितर आमगे उपेनगरी गांवांत 9 दिवस सांग दनपार पूजन चलता. मागीर विजरेमेर जाता कुंकुमार्चनानी आसता लक्ष्मीक. रात्री मकरादेव म्हणून पळय गोंयांनी आसा पळय तशी मकरादेव आसा तिका कुंकुमार्चनानी करताची. हांगा हेकडे खंय ना ते ह्या गांवां मांद्रासूचे तसो हांव न्हू एक विशेष आमगेल्या गांवांत. महनीय गुणाणव गंगोदित पादा मंगलांग महनीय गुणाणव गंगोदित पादा. अंग जपित अहिराज शयन श्री रंग विठ्ठल दोरेये श्री हरिये. अंग जपित अहिराज शयन श्री रंग विठ्ठल दोरेये श्री हरिये. हरे वेंकಟ ಶೈಲವಲ್ಲಭ ಪಾಲಿಸು ನೀಯನ್ನ. ದುರಿತ ದೂರ ನೀನಲ್ಲದೆ ಧರೆಯೋಳು. ದುರಿತ ದೂರ ನೀನಲ್ಲದೆ ಧರೆಯೋಳು. ದೊರೆಗಳನ ಕಾಣೆ ನಿನ್ನ
ನಿನ್ನಾಣೆ ಹರೇ ವೆಂಕಟ ಶೈಲವಲ್ಲಭ ಪಾಲಿಸು ನೀಯನ್ನ ಹರೇ ವೆಂಕಟ ಹರೇ ವೆಂಕಟ ಹರೇ ವೆಂಕಟ ಶೈಲವಲ್ಲಭ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪೇಕಲ್ ಗಣೇಶ್ ಶೆಣೈ, ಶ್ರೀಮತಿ ಮತ್ತು ಶ್ರೀ ಜಿ ಪ್ರಭಾತ್ ಭಟ್, ಎಂ ಚಂದ್ರಕಾಂತ್ ಶೆಣೈ, ಸುಜೀರ್ ಗಣಪತಿ ನಾಯಕ್, ಎನ್ ಪ್ರಭಾತ್ ಪೈ, ಎಚ್ ವಾಸುದೇವ್ ಪ್ರಭು ಮತ್ತು ಮಕ್ಕಳು, ಕೆ ಸುರೇಶ್ ಕಿಣಿ, ಕೆ ಮಹೇಶ್ ಕಿಣಿ, ಕರಾಯ ಶ್ರೀಮತಿ ಮೋಹನ ನಾಯಕ್ ಮತ್ತು ಮಕ್ಕಳು, ಪಿ ಪ್ರಸಾದ್ ಶೆಣೈ ಮತ್ತು ಸಹೋದರರು, ಕೆ ಅನಂತರಾಯ್ ಕಿಣಿ ಮತ್ತು ಸಹೋದರರು, ಶ್ರೀ ಲಕ್ಷ್ಮೀ ನರಸಿಂಹ ಟ್ರೇಡರ್ಸ್ ಉಪ್ಪಿನಂಗಡಿ, ಯು ಅಶ್ವಥ್ ನಾಯಕ್, ವೈ ಅನಂತ್ ಶೆಣೈ, ಕೆ ಗಣೇಶ್ ಭಟ್ ಮತ್ತು ಮಕ್ಕಳು, ಕೆ ರವೀಂದ್ರ ಪ್ರಭು, ಡಾಕ್ಟರ್ ಎಂ ರತ್ನಾಕರ್ ಶೆಣೈ, ಡಿ ಚೇತನ್ ಶೆಣೈ, ಯು ವೇಣುಗೋಪಾಲ್ ಭಟ್ ಮತ್ತು ಮಕ್ಕಳು, ಕೆ ಪ್ರಕಾಶ್ ನಾಯಕ್, ಕರಾಯ ಸತೀಶ್ ನಾಯಕ್, ಎನ್ ಮಾಧವ್ ನಾಯಕ್ ಮತ್ತು ಮಕ್ಕಳು, ಕರಾಯ ರಾಮಚಂದ್ರ ನಾಯಕ್, ಕರಾಯ ರೇಖಾ ರಾಮಚಂದ್ರ ನಾಯಕ್, ಮಂಜೇಶ್ವರ ಶ್ರೀನಿವಾಸ್ ಭಟ್, ಶ್ರೀನಿವಾಸ್ ಪಡಿಯಾರ್, ಕರಾಯ ಗಣೇಶ್ ನಾಯಕ್ ಮತ್ತು ಮಕ್ಕಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪೇಕಲ್ ಗಣೇಶ್ ಶೆಣೈ, ಶ್ರೀಮತಿ ಮತ್ತು ಶ್ರೀ ಜಿ ಪ್ರಭಾತ್ ಭಟ್, ಎಂ ಚಂದ್ರಕಾಂತ್ ಶೆಣೈ, ಸುಜೀರ್ ಗಣಪತಿ ನಾಯಕ್, ಎನ್ ಪ್ರಭಾತ್ ಪೈ, ಎಚ್ ವಾಸುದೇವ್ ಪ್ರಭು ಮತ್ತು ಮಕ್ಕಳು, ಕೆ ಸುರೇಶ್ ಕಿಣಿ, ಕೆ ಮಹೇಶ್ ಕಿಣಿ, ಕರಾಯ ಶ್ರೀಮತಿ ಮೋಹನ ನಾಯಕ್ ಮತ್ತು ಮಕ್ಕಳು, ಪಿ ಪ್ರಸಾದ್ ಶೆಣೈ ಮತ್ತು ಸಹೋದರರು, ಕೆ ಅನಂತರಾಯ್ ಕಿಣಿ ಮತ್ತು ಸಹೋದರರು, ಶ್ರೀ ಲಕ್ಷ್ಮೀ ನರಸಿಂಹ ಟ್ರೇಡರ್ಸ್ ಉಪ್ಪಿನಂಗಡಿ, ಯು ಅಶ್ವಥ್ ನಾಯಕ್, ವೈ ಅನಂತ್ ಶೆಣೈ, ಕೆ ಗಣೇಶ್ ಭಟ್ ಮತ್ತು ಮಕ್ಕಳು, ಕೆ ರವೀಂದ್ರ ಪ್ರಭು, ಡಾಕ್ಟರ್ ಎಂ ರತ್ನಾಕರ್ ಶೆಣೈ, ಡಿ ಚೇತನ್ ಶೆಣೈ, ಯು ವೇಣುಗೋಪಾಲ್ ಭಟ್ ಮತ್ತು ಮಕ್ಕಳು, ಕೆ ಪ್ರಕಾಶ್ ನಾಯಕ್, ಕರಾಯ ಸತೀಶ್ ನಾಯಕ್, ಎನ್ ಮಾಧವ್ ನಾಯಕ್ ಮತ್ತು ಮಕ್ಕಳು, ಕರಾಯ ರಾಮಚಂದ್ರ ನಾಯಕ್, ಕರಾಯ ರೇಖಾ ರಾಮಚಂದ್ರ ನಾಯಕ್, ಮಂಜೇಶ್ವರ ಶ್ರೀನಿವಾಸ್ ಭಟ್, ಶ್ರೀನಿವಾಸ್ ಪಡಿಯಾರ್, ಕರಾಯ ಗಣೇಶ್ ನಾಯಕ್ ಮತ್ತು ಮಕ್ಕಳು. विठ्ठल आवडे प्रेम भाव विठ्ठल आवडे प्रेम भाव विठ्ठल नामाचा रेटा हो विठ्ठल नामाचा रेटा हो. ಇಲ್ಲಿ ಮೊದಲು ವೆಂಕಟರಮಣ ದೇವಾಲಯ ಇತ್ತು. ಆ ವೆಂಕಟರಮಣ ದೇವಾಲಯದಲ್ಲಿ ಸ್ತ್ರೀ ದೇವಿ ಭೂದೇವಿ ಅಂದರೆ ಉದ್ಯದ್ಬಾಧ ಸಮಾಬಾಧ ಚಿದಾನಂದೈಕ ದೇಹವಾನ್ ಚಕ್ರ ಶಂಖ ಧರಾಕೃತ್ನ ಧರೋಧ್ಯಯೋ ಹಮೀಪರಾಮೃತನ ಶ್ರೀದೇವಿ ಭೂದೇವಿ ಜಾವಣಿಗೆನು ನಮಗೆಲ್ಲ ಪಂಚಾಯತ್ ಪ್ರಕಾರದಾವನು ಸ್ವಯಂವರ म्हणताजी स्वयंवराचे मूल आता आजी घेतो पटादेव जावन असं हांगा देवालय आसलेले म्हणून आमी आयकतात. ताजे नंतर आमगेले गांवचे सावकार माधव भट अन्य कणाक कसं की एक मन घेवन मुतबरचे घेवन आमगेल्या गांवां भितर एक शिला वेंकटरमण शिलाचे मूर्ती वेंकटरमण जाव का म्हणलें तेंगेलें मन आयलें कितकी ते प्रमाण तांणी 1877 इस्वींतू माघ शुद्ध षष्ठी दिसाचेर अंगस्कनाथांनी देवालय निर्माण केलें हांगा शिला विग्रहाची प्रतिश्ठा केली. हे आमगेल्या मनाकच येयलें म्हळ्यार 1977 इस्वी भितर माघ शुद्ध षष्ठी दिसाचेर 100 वर्सांचे शतमानोत्सव म्हणटात निदान जाल्यार त्या वेळार विद्वत वैदिक आपोवन घेवन हांगासकना महाविष्णू हवन इत्यादीक ते परमात्मा लक्ष्मी वेंकटरमणान करून घेतिल्लो बारीक संतोशा विशय ते जावन हांगा 1977 इस्वींतू माघ शुद्ध षष्ठी दिसाचेर हांगा वेंकटरमणान प्रतिश्ठा जाली म्हणून मन आयलो. मागीर हांगा लक्ष्मी प्रतिश्ठा जाली म्हणून सांगतात ते कशें म्हणारी तांकां मन आयलें की वेंकटरमणा मात न्हय लक्ष्मीची एक प्रतिश्ठा हांगा म्हणून लक्ष्मी गुडी बांदून
1800 ಕಿತ್ಲ ಗಣೇಶ 79 ಲಕ್ಷ್ಮೀ ಪೀಠದಲ್ಲಿ 2 ಮಾಡಿದ ನಂತರ ಹಂಗಸ್ನ ಲಕ್ಷ್ಮೀ ಪೀಠದಲ್ಲಿ ಲಕ್ಷ್ಮೀ ಶತಾಭಿಹಂಗ ದಲೆಲಸ್ ಅಥವಾ ಆಷಾಢ ಸುಶಬ್ದಿ ಲಕ್ಷ್ಮೀ ಪೀಠದಲ್ಲಿ ತೆದ್ದಾವನಂಗ ಧೋನಿ ನಡೆಯುವ ಕಾರಣ ಧೋನಿ ನಡೆಸುವ ದೇವತನ ದೇವಾಲಯ ಹಂಗೆಲ್ಲ ಅಂಬಿತರಿ ಭಾರಿ ಉಣೆ ದೇವಣರಿ ಹಂಗೆ ಧರ್ಮಸ್ಥಳ ಅಂಬಿತರಿ ತೈ ಮಂಜುನಾಥಾಲಿನಿ ಅಮ್ಮನವರು ದೇವಾಲಯ ಸ ತೈ ದೋನ್ ನಡೆಸ್ ಶುಕ್ಲಾರಿ ಹಂಗೆಲ್ಲ ಹಂಗೆ ಕೈಯಿಂಚಿ ದೋನ್ ನಡೆ ದೇವಸ್ಥಾನ सहजावनारी असे तांबडे मन दिसता सुब्रह्मण्येश्वर आणि उमामेश्वर अंगदिजने वेंकटरमण देवस्थान पट्टा देवी जांग लक्ष्मी देवस्थान वेंकटरमणाके सुत्त काढायचं लक्ष्मीके सुत्त काढायचं म्हणताना अंग वेंकटरमण उत्सव रथोत्सव चलता पंचपर्व चलता रथोत्सव चांग रूप अर्धता वैशा माघ शुद्ध पंचमी दुकान धरलेले मध्व नव म्हणता माघ शुद्ध नव म्हणता रथोत्सव कार्यक्रम जाता दसमी दिवस अवव्रतन जाता तांगे मन आदितले गई वेंकटरमण मी उत्सव करता आची रथोत्सव करता आची लक्ष्मी कसा कोरी आता पण मन येऊन तनी कसकी तांगे मन आदितले गई हंगे महालक्ष्मी उत्सव कोर का शरत्काले महापूजा क्रियते याच्या वार्ते की म्हणून सांगला शरत्काल ब्रह्मोत्सव म्हणून घेता आश्विन मासाच्या उत्सवले नवरात्री सुरवे पाडवे हातकून धरलेले नवमीपर्यंत 9 दिवस उत्सव म्हळ्यार गोंया जमकल तवळी मलसी देवस्थाना भितरी थंय तांगेल कसं इमान येवन हे मकरादेवी तनी लक्ष्मी महालक्ष्मी उत्सव जाव का म्हणाल कधी जावन ही मूर्ती चंदना मूर्ती मंगळा तोंड चल तांणी मूर्ती हंगाळी मकर म्हळ्यार होड पडल्या भितरी बसान घेवन गेलो महालक्ष्मीक पूजा करची ताका रमोत्सव म्हणटात आमकां सयत जावन मकर म्हळ्यार कसं गोत नाशिल्लें मकरादेवी म्हणटा जेवाय कसले म्हण मन नाशिल्लें म्हळ्यार हे नवरात्रे भितरी वेंकटरमण देवाक महालक्ष्मी पुरा मध्याह्न कालादेरी अभिषेकी पूजकी महालक्ष्मी कुंकुमार्चना सुवात ब्राह्मण संतर्पणे दत्ता जाल्यार मकरादेवीक तदनंतर सिंगरसन अलंकार करून पूजा करची म्हळ्यार हांगा एक ಸ್ವಲ್ಪ वर्सा फुडें तुमकां सहज सांगचें गोकर्णमठा समय लंकपरा गोत्तसा ताणें वेंकटरमणा पूजा पळयली लक्ष्मी पूजा पळयली थंय कसं देवाक रुपया आधारबंधनी पावोवचें आसलें ते परा जावन आनी हांगा महालक्ष्मीला येतना सहज जावन तांची पूजा भट मामान देवाक ध्यान केलें शंखचक्र गदा हस्ते शुभ्रवर्णे सुवासिनी तिने शंखचक्र धारण करून घेतला तसं ती विष्णू स्वरूपिणी जावन आसा म्हणून सांगून घेवन हिरण्यसूत प्रारंभ केले रम्यांनी वैरी येवन तांकां स्कीम येवन देवाक आरती केली ते आमगेलें भाग्य संदेहो भवमूळ व्याधीचा विठ्ठल नामाचा रेटा हो विठ्ठल नामाचा रेटा हो प्रेम भावो विठ्ठल. ಕುಲದೇವಿಯ ಮಹಾಭಕ್ತರಾದ ಸಾವುಕಾರ ಭಟ್ರು ಗೋವಾ ಯಾತ್ರೆಯಲ್ಲಿದ್ದಾಗ ಅಲ್ಲಿ ಶಿಥಿಲವಾದ ಕಟ್ಟಡದ ಚಾವಣಿ ವಗೈರೆಯ ಜೀರ್ಣೋದ್ಧಾರ ಯೋಜನೆಯನ್ನ ಇಟ್ಟುಕೊಂಡಿದ್ರು. ಅಲ್ಲಿಯ ಪ್ರಾಮುಖ್ಯ ಕೆಲಸಗಳನ್ನು ಪೂರೈಸಿ ಸುಮಾರು 2.5 ವರ್ಷ ಗೋವೆಯ ಮಾಡೋಲದಲ್ಲಿ ಬಿಡಾರ ಹೂಡಿದ್ರು. ಅಲ್ಲಿ ಮಹಾಲಸ ನಾರಾಯಣಿಗೆ ಒಂದು ನೂತನ ಬ್ರಹ್ಮರಥವನ್ನು ರಚಿಸಿ ಅರ್ಪಿಸಿದ್ರು. ರಥೋತ್ಸವ ಹಾಗೂ ಶಾಸ್ತ್ರ ಭೋಜನದ ಬಾಬ್ತು ಶಾಶ್ವತ ಕೃಷಿ ಭೂಮಿಯನ್ನ ಶ್ರೀದೇವಿಯ ಹೆಸರಿನಲ್ಲಿ ಖರೀದಿಸಿ ನಿತ್ಯ ಅಮೃತ ಪಾಠಿಗಾಗಿ 3 ಸೇರು ಅಕ್ಕಿಯ ವ್ಯವಸ್ಥೆಯನ್ನ ಮಾಡಿದ್ರು. ದೇವಳದ ಮಾಡಿಗೆ ತಾಮ್ರದ ತಗಡನ್ನ ಹೊದಿಸಿ ಮುಗಿಸಿದ್ರು. ನವರಾತ್ರಿಯಲ್ಲಿ ವಿಶಿಷ್ಟ ರೀತಿಯಲ್ಲಿ ದುರ್ಗಾರಾಧನೆಯ ಕ್ರಮವಿದೆ.
देवी आराधने मेळ्ळले पुर्तुकून गोंयांत मात्र आशिल्ले आमगेले अविभजित मंगळूರು जिल्हे म्हळ्यार उडुपी आनी दक्षिण कन्नड जिल्ह्यांतू असल एक आराधना पुर्तुकून खंय जल्लना तशें आमगेले सावकार भट फॅमिलीन गोवा तसले उत्सव आमगेले गांवांत जावका म्हणून 1900 इसवींतू हे मकरा देवीक हांगा आपोवन हाडून हे नवरात्री दिसांतू 9 दीस तिगेले आराधन करचे खातीर हें प्रारंभ केलें. तशी आमगेले देवस्थान आनी एक वैशिश्ट्य कसं म्हणल्यार पद्मपीठ म्हणून हांगा एक आसा त्या दोनूय देवी आराधन करचे कडेन मात्र ते आसचे त्या आमगेले देवस्थानाक एक विशेश जाता. तशी आमी मकरा देवी 9 दीस आराधन करून मागीर ती वापस येवचे वर्स येवचे ताजे द्रश्टान जावन तें पद्मपीठ थंय आमी कसं करताची त्या मकरा देवीक पावता म्हणल्यार आमकां मलगड्यान सांगिल्लो आसा. Hare
ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ನಮಃ. ಆಮಗೆಲೆ ಉಪ್ಪಿನಂಗಡಿ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಗಯಾಪದ ಕ್ಷೇತ್ರ ಮಂಟಾಚಿ ಆಮಗೆಲೆ दोन्ही महोत्सव देवस्थान लायक रीतीने चलचे पुरा जनांक गोत्ता आसा. तशीची आता नवरात्री महोत्सव चलता आसा. हे संदर्भार नवरात्री महोत्सवांत विशेष म्हळ्यार श्री मकरादेवी उत्सव म्हणून आमगे देवस्थान चलता आसा. हे आमगेले कुलदेवस्थान गोवा सोडल्यार उप्पिनंगडी मात्र चलचे विजृंभणेर चलता आसा. 9 दिवस अंतू एक दिवस तिगेले विशेष अलंकार करून त्या देवाले चंदाय पळोवन की तिगेले भजना सेवेकी आनी कुंकुमार्चनकी चामर सेवेकी सुमार सेवे करून आमी ह्या सेवेंत भागीदार आसाची. आमगेले वेंकटरमणाने महालक्ष्मीने वीरांजनेने तशेंची आमगेले नवरात्रींत आराधना करचे मकरादेवीने आमगेले सर्व उप्पिनंगडी समाजाक आमगेले सर्व GSP समाजाक शांकरका म्हणून हे संदर्भार हांव आमगेले देवालयाक प्रार्थना करता आसा. ಈ ಕಾರ್ಯಕ್ರಮದ ಪ್ರಾಯೋಜಕರು ಪೇಕಲ್ ಗಣೇಶ್ ಶೆಣೈ, ಶ್ರೀಮತಿ ಮತ್ತು ಶ್ರೀ ಜಿ ಪ್ರಭಾತ್ ಭಟ್, ಎಂ ಚಂದ್ರಕಾಂತ್ ಶೆಣೈ, ಸುಜೀರ್ ಗಣಪತಿ ನಾಯಕ್, ಎನ್ ಪ್ರಭಾತ್ ಪೈ, ಎಚ್ ವಾಸುದೇವ್ ಪ್ರಭು ಮತ್ತು ಮಕ್ಕಳು, ಕೆ ಸುರೇಶ್ ಕಿಣಿ, ಕೆ ಮಹೇಶ್ ಕಿಣಿ, ಕರಾಯ ಶ್ರೀಮತಿ ಮೋಹನ ನಾಯಕ್ ಮತ್ತು ಮಕ್ಕಳು, ಪಿ ಪ್ರಸಾದ್ ಶೆಣೈ ಮತ್ತು ಸಹೋದರರು, ಕೆ ಅನಂತರಾಯ್ ಕಿಣಿ ಮತ್ತು ಸಹೋದರರು, ಶ್ರೀ ಲಕ್ಷ್ಮೀ ನರಸಿಂಹ ಟ್ರೇಡರ್ಸ್ ಉಪ್ಪಿನಂಗಡಿ, ಯು ಅಶ್ವಥ್ ನಾಯಕ್, ವೈ ಅನಂತ್ ಶೆಣೈ, ಕೆ ಗಣೇಶ್ ಭಟ್ ಮತ್ತು ಮಕ್ಕಳು, ಕೆ ರವೀಂದ್ರ ಪ್ರಭು, ಡಾಕ್ಟರ್ ಎಂ ರತ್ನಾಕರ್ ಶೆಣೈ, ಡಿ ಚೇತನ್ ಶೆಣೈ, ಯು ವೇಣುಗೋಪಾಲ್ ಭಟ್ ಮತ್ತು ಮಕ್ಕಳು, ಕೆ ಪ್ರಕಾಶ್ ನಾಯಕ್, ಕರಾಯ ಸತೀಶ್ ನಾಯಕ್, ಎನ್ ಮಾಧವ್ ನಾಯಕ್ ಮತ್ತು ಮಕ್ಕಳು, ಕರಾಯ ರಾಮಚಂದ್ರ ನಾಯಕ್, ಕರಾಯ ರೇಖಾ ರಾಮಚಂದ್ರ ನಾಯಕ್, ಮಂಜೇಶ್ವರ ಶ್ರೀನಿವಾಸ್ ಭಟ್, ಶ್ರೀನಿವಾಸ್ ಪಡಿಯಾರ್, ಕರಾಯ ಗಣೇಶ್ ನಾಯಕ್ ಮತ್ತು ಮಕ್ಕಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪೇಕಲ್ ಗಣೇಶ್ ಶೆಣೈ, ಶ್ರೀಮತಿ ಮತ್ತು ಶ್ರೀ ಜಿ ಪ್ರಭಾತ್ ಭಟ್, ಎಂ ಚಂದ್ರಕಾಂತ್ ಶೆಣೈ, ಸುಜೀರ್ ಗಣಪತಿ ನಾಯಕ್, ಎನ್ ಪ್ರಭಾತ್ ಪೈ, ಎಚ್ ವಾಸುದೇವ್ ಪ್ರಭು ಮತ್ತು ಮಕ್ಕಳು, ಕೆ ಸುರೇಶ್ ಕಿಣಿ, ಕೆ ಮಹೇಶ್ ಕಿಣಿ, ಕರಾಯ ಶ್ರೀಮತಿ ಮೋಹನ ನಾಯಕ್ ಮತ್ತು ಮಕ್ಕಳು, ಪಿ ಪ್ರಸಾದ್ ಶೆಣೈ ಮತ್ತು ಸಹೋದರರು, ಕೆ ಅನಂತರಾಯ್ ಕಿಣಿ ಮತ್ತು ಸಹೋದರರು, ಶ್ರೀ ಲಕ್ಷ್ಮೀ ನರಸಿಂಹ ಟ್ರೇಡರ್ಸ್ ಉಪ್ಪಿನಂಗಡಿ, ಯು ಅಶ್ವಥ್ ನಾಯಕ್, ವೈ ಅನಂತ್ ಶೆಣೈ, ಕೆ ಗಣೇಶ್ ಭಟ್ ಮತ್ತು ಮಕ್ಕಳು, ಕೆ ರವೀಂದ್ರ ಪ್ರಭು, ಡಾಕ್ಟರ್ ಎಂ ರತ್ನಾಕರ್ ಶೆಣೈ, ಡಿ ಚೇತನ್ ಶೆಣೈ, ಯು ವೇಣುಗೋಪಾಲ್ ಭಟ್ ಮತ್ತು ಮಕ್ಕಳು, ಕೆ ಪ್ರಕಾಶ್ ನಾಯಕ್, ಕರಾಯ ಸತೀಶ್ ನಾಯಕ್, ಎನ್ ಮಾಧವ್ ನಾಯಕ್ ಮತ್ತು ಮಕ್ಕಳು, ಕರಾಯ ರಾಮಚಂದ್ರ ನಾಯಕ್, ಕರಾಯ ರೇಖಾ ರಾಮಚಂದ್ರ ನಾಯಕ್, ಮಂಜೇಶ್ವರ ಶ್ರೀನಿವಾಸ್ ಭಟ್, ಶ್ರೀನಿವಾಸ್ ಪಡಿಯಾರ್, ಕರಾಯ ಗಣೇಶ್ ನಾಯಕ್ ಮತ್ತು ಮಕ್ಕಳು. विठ्ठले भक्त जन वत्सले, ये गो विठ्ठले भक्त जन वत्सले. ದಿನಕ್ಕೊಂದು ವಾಹನ ಅಲಂಕಾರಗಳಿಂದ ಶೋಭಿಸಿ ವಿಶೇಷ ಉಯ್ಯಾಲೆಯಲ್ಲಿ ಪೂಜೆಗೊಳ್ಳುತ್ತಿರುವ ಅಪೂರ್ವ ವಿಧಿಯು ಭಟ್ರನ್ನ ಆಕರ್ಷಿಸಿತು. ಈ ಕ್ರಮವನ್ನು ಉಪ್ಪಿನಂಗಡಿಯಲ್ಲೂ ಪ್ರಾರಂಭಿಸಬೇಕೆಂದು ಬಗೆದು ಶ್ರೀದೇವಿಯ ಅಪ್ಪಣೆ ಪಡೆಯಲು ಮಾಡಿದ ಪ್ರಯತ್ನ ವ್ಯರ್ಥವಾಯಿತು. ಅವರಿಗೆ ಹಿಂತಿರುಗಲು ಆಜ್ಞೆಯಾಗಿರಲಿಲ್ಲ. ಕೊನೆಗೆ ಶ್ರೀ ಲಕ್ಷ್ಮೀದೇವಿಯ ರೂಪದಿಂದ ನಿನ್ನನ್ನು ಆರಾಧಿಸುತ್ತೇನೆ, ಇದರಿಂದ ನಿನ್ನ ಮೂಲಸ್ಥಾನವನ್ನು ಮರೆಯುವ ಪ್ರಸಂಗವಿಲ್ಲವೆಂದು ಕಳಕಳಿಯಿಂದ ವಿನಂತಿಸಲು ಇವರಿಗೆ ಅನುಗ್ರಹ ಪ್ರಸಾದವಾಯಿತು. ಕೂಡಲೇ ಮೂರ್ತಿಗೆ ಬೇಕಾದ ಚಿನ್ನಾಭರಣ, ಮುಖ, ಆಯಾಮವಾದಿಗಳು, ವಾಹನಗಳು ಅಲ್ಲೇ ತಯಾರಾದವು. ಅದೇ ವರ್ಷದಿಂದ ಈ ವಿಶಿಷ್ಟ ಕ್ರಮವು ಇಲ್ಲಿ ಆರಂಭವಾಯಿತು. ಇದು ಸುಮಾರು 1895 ಎಂದು ತಿಳಿಯಬಹುದು.
ಇದರ ಸಂಪೂರ್ಣ ಖರ್ಚನ್ನ ಸಾಹುಕಾರ ಭಟ್ರೆ ವಹಿಸಿದ್ರು. ಪ್ರತಿನಿತ್ಯ ಕುಂಕುಮಾರ್ಚನೆ, 5 ಸುವಾಸಿನಿಯರಿಗೆ ಸಂತರ್ಪಣೆ ವಗರೆಗೆ ಬೇಕಾದ ಶಾಶ್ವತ ಉಂಬಳಿಯನ್ನ ಬಿಟ್ಟರು. ವಾದ್ಯದಲ್ಲಿ ಕುಂಕುಮಾರ್ಚನೆಯನ್ನ ತರುವ ಗೋವೆಯ ಕ್ರಮವನ್ನ ಇಲ್ಲಿಯೂ ಪ್ರಥಮವಾಗಿ ಜಾರಿಗೆ ತರಲಾಯಿತು. ಇತರ ಚಿಕ್ಕ ಪುಟ್ಟ ಹಲವು ಸೇವೆಗಳೊಡನೆ ಶ್ರೀನಿವಾಸ ದೇವರಿಗೆ ಪ್ರತಿ ಶುಕ್ರವಾರ ಪಂಚಾಮೃತಾಭಿಷೇಕ, ಪುಳಕಾಭಿಷೇಕ, ನಿತ್ಯ 1 ತೆಂಗಿನ ಕಾಯನ್ನ ಒಡೆಯುವಿಕೆ ಮತ್ತು ಲಕ್ಷ್ಮೀ ದೇವಿಗೆ ಪ್ರತಿ ಶುಕ್ರವಾರ ಕುಂಕುಮಾರ್ಚನೆ ಇವು ಇದರಿಂದ ಶಾಶ್ವತವಾಗಿ ಬಂದ ಹಲವು ಸೇವೆಗಳಲ್ಲಿ ಗಮನಾರ್ಹವಾದವುಗಳು. ಪರಿಧಾನ ಯೇ ಉದ್ಧರಣೆ ಯೇ ಉದ್ಧರಣೆ. ಆಶ್ವಿಜ ಶುದ್ಧ ದಶಮಿಯಂದು ಇಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಹತನ, ಸುವಾಸಿನಿ ಸಂತರ್ಪಣೆ, ರಾತ್ರಿ ಸೀರೆ, ರವಕೆ ಕಣ ವಿತರಣೆ ಮುಂತಾದ ವಿಶೇಷ ಕ್ರಮಗಳು ಜಾರಿಯಲ್ಲಿವೆ. ಅಂದರೆ ಸಾಹುಕಾರು ಭಟ್ರು ವಚನವಿತ್ತ ಪ್ರಕಾರ ಶ್ರೀ ದುರ್ಗಾ ಸತಸತಿಯ ಬದಲು ಶ್ರೀ ಲಕ್ಷ್ಮೀನಾರಾಯಣ ಹೃದಯದ ಸಂಪುಟೀಕರಣದ ಜಪ ವಿಧಾನದಲ್ಲಿ ಹವನವು ಮಾಡಲ್ಪಡುತ್ತದೆ. नमामणे तु विश्वाची जननी, नमामणे तु विश्वाची जननी, विश्वाची जननी, विश्वाची जननी. तदनंतर हंगा जन तंका पातपूजी आधी करून आशीर्वाद करताना सांगले मकरा मळ्या पडले ते मकरा होड पडल्या आम्ही तर बस आधी पूजा करतले मी तर मकरा देवी नवरात्री तो पडव्यात कोण धरलेले नवंपर्यंत तिगेल पूजा चांग रूपारंगा देव करून घेता. एक दिवस एक वाहनार बस आधी पूजा करता अलंकार करता देवाक दनपा जेवण दलपरान अलंकार इत्यादी कुर्ती का. तदनंतर संजय 6:30 गंट्याक देवळाचे बागिल उदार दलपरान हंगा 8-8:30 गंटे म्हणताना कुंकुमार्चन प्रारंभ जाता. ते महालक्ष्मीक घोडेक सेवते तशी कुंकुमार्चन कामची जन परत जावन जेवण येवन घेवन कुंकुमार्चन हे सेव करतात. तशी वेंकटरमणा पूज जाता, लक्ष्मी पूज जाता, तदनंतर हंगा महालक्ष्मी पूज जाता. त्या वेळार ते पडल्या बसून जोई काडचे. साधारण मठाक कळ्ळेल मठाक गोंया चुकल्यार विंगड खंयच्याय गांवांतूं ही पूजा सयता म्हणून म्हगेल मना दिसता. ते पडल्या जोई काडतना मुखारी करचें पूर्वाक, मागशी करचें पश्चिमाक, तशी उजवे दिकान गुंडाचें, दावे दिकान गुंडाचें आरती वेळार जावन जाल्यार तिणें संतोष पावका, प्रसन्न जावका म्हण खातीर ती तोट्टिल सेवा म्हणटा ती जाता. तदनंतर चामर सेवा देवा चामर सेवा म्हळ्यार भारी संतोशा विशय तो हांगा ती चामर सेवा जावन पुजे प्रसादीत जाता. जाल्यार हांगा एक विशेष कितें म्हळ्यार ते 9 दिवस महालक्ष्मी लागीं देवी मात पारायण जाता. ते देवी मातने पारायणे मंगल महान होम तिष्ठवचे. ते महान होम तेसो बलिप्रदान जाता. वेंकटरमणा पूज जाता, मकरादेवी पूज जाता, लक्ष्मी पूज जाता, तुळशीची बलिप्रदान जाता. मंकाळी गंगा मंकाळी एक पूज म्हणून ते मंकाळीके नवरात्री दिसाचेर तिका फल समर्पण कोस. तदनंतर ते बली ते 3 मार्क ಹೊಡ್ಕೊಂಡು दवत सगळे क्रम आसा. असो हे तरी कसला सांगेल म्हणारी सहज जावन कोळका म्हणल्यार सांगेल. ಪುಲ್ಲನಾಭನೇ ಬಾರೋ ಬಿಲ್ಲ ಮುರಿದು ಮಲ್ಲರಗೆದ್ದ ಪುಲ್ಲನಾಭನೇ ಬಾರೋ ಗೊಲ್ಲ ತೇರೊಡನೆ ನಲಿವ ಚೆಲುವ ಮೂರುತಿ ಬಾರೋ ಗೊಲ್ಲ ತೇರೊಡನೆ ನಲಿವ ಚೆಲುವ ಮೂರುತಿ ಬಾರೋ ವೇಣುನಾದನೇ ಬಾರೋ ವೆಂಕಟರಮಣನೆ ಬಾರೋ ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ
ಮೆರೆಸಿದಂಥ ಇಂದಿರೆ ರಮಣನೆ ಬಾರೋ, ಕುಂದದೆ ಗೋವುಗಳ ಕಾಯ್ದ ಪುಂಡರಿಕಾಕ್ಷನೆ ಬಾರೋ, ಕುಂದದೆ ಗೋವುಗಳ ಕಾಯ್ದ ಪುಂಡರಿಕಾಕ್ಷನೆ ಬಾರೋ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪೇಕಲ್ ಗಣೇಶ್ ಶೆಣೈ, ಶ್ರೀಮತಿ ಮತ್ತು ಶ್ರೀ ಜಿ ಪ್ರಭಾತ್ ಭಟ್, ಎಂ ಚಂದ್ರಕಾಂತ್ ಶೆಣೈ, ಸುಜೀರ್ ಗಣಪತಿ ನಾಯಕ್, ಎನ್ ಪ್ರಭಾತ್ ಪೈ, ಎಚ್ ವಾಸುದೇವ್ ಪ್ರಭು ಮತ್ತು ಮಕ್ಕಳು, ಕೆ ಸುರೇಶ್ ಕಿಣಿ, ಕೆ ಮಹೇಶ್ ಕಿಣಿ, ಕರಾಯ ಶ್ರೀಮತಿ ಮೋಹನ ನಾಯಕ್ ಮತ್ತು ಮಕ್ಕಳು, ಪಿ ಪ್ರಸಾದ್ ಶೆಣೈ ಮತ್ತು ಸಹೋದರರು, ಕೆ ಅನಂತರಾಯ್ ಕಿಣಿ ಮತ್ತು ಸಹೋದರರು, ಶ್ರೀ ಲಕ್ಷ್ಮೀ ನರಸಿಂಹ ಟ್ರೇಡರ್ಸ್ ಉಪ್ಪಿನಂಗಡಿ, ಯು ಅಶ್ವಥ್ ನಾಯಕ್, ವೈ ಅನಂತ್ ಶೆಣೈ, ಕೆ ಗಣೇಶ್ ಭಟ್ ಮತ್ತು ಮಕ್ಕಳು, ಕೆ ರವೀಂದ್ರ ಪ್ರಭು, ಡಾಕ್ಟರ್ ಎಂ ರತ್ನಾಕರ್ ಶೆಣೈ, ಡಿ ಚೇತನ್ ಶೆಣೈ, ಯು ವೇಣುಗೋಪಾಲ್ ಭಟ್ ಮತ್ತು ಮಕ್ಕಳು, ಕೆ ಪ್ರಕಾಶ್ ನಾಯಕ್, ಕರಾಯ ಸತೀಶ್ ನಾಯಕ್, ಎನ್ ಮಾಧವ್ ನಾಯಕ್ ಮತ್ತು ಮಕ್ಕಳು, ಕರಾಯ ರಾಮಚಂದ್ರ ನಾಯಕ್, ಕರಾಯ ರೇಖಾ ರಾಮಚಂದ್ರ ನಾಯಕ್, ಮಂಜೇಶ್ವರ ಶ್ರೀನಿವಾಸ್ ಭಟ್, ಶ್ರೀನಿವಾಸ್ ಪಡಿಯಾರ್, ಕರಾಯ ಗಣೇಶ್ ನಾಯಕ್ ಮತ್ತು ಮಕ್ಕಳು.